ದಿನೇಶ್ ಶೆಟ್ಟಿ ನೆಕ್ಕೆಂಚ ಜಾಯಿನ್ ಆಗಿರು ಬೆಂಗಳೂರದ ಕಂಬಳಡ್ ಎರುಕುಲನ್ ಗಿಡ ಪೋಡೆ ಕೊಂಡಂಚಿನ ವಿಚಾರ ಪರಗ 1 ಲಕ್ಷ ವಿನಯನ ವಿಜೇತರಿಗೆ ತಿಕ್ಕೊಂಡು ಅಡದ ಬೊಕ್ಕ ರಟ್ಟು ಪವನ್ ಚಿನ್ನ ತಿಕ್ಕೊಂಡು ಸ್ಪಾನ್ಸರ್ ಮುಂಚೂರಲ್ಲ ದಿತ್ತಲೇರು ಅಂಡ ದಿನೇಶ್ ಶೆಟ್ಟಿ ಅವೆಲ್ಲ ನಮ್ಮ ಸಮಾಜಕ್ಕೆ ಬಿಟ್ಟು ಕೊಡ್ತಾರೆ ಅದಾದ ಬಂದ್ಪಡ್ ಸರ್ ಆಗ ಅವರು ಅಲ್ಲಿ ಹೇಳಿದೇನಂದ್ರೆ ಬೆಂಗಳೂರು ಕೊಂಡೋಗ್ಲಿ ಮನಸ್ಸಿದೆ ಆದ್ರೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಹಣ ನಮ್ಮಲ್ಲಿ ಇಲ್ಲ, ಏನ್ ಮಾಡ್ಬೇಕು ನಾನು ಕೊಡ್ತೀನಿ. ಏನು ಉದ್ದೇಶ ಏನು ನನಗೆ ನಿಮ್ಮ ಸಮುದಾಯ ಅಲ್ಲಿ ಭಾಗವಹಿಸಬೇಕು. ಅವರು ಈಗ ನೋಡಿದ್ರು ಅದು ನಮ್ಮ ಅಲ್ಲಿ ಜಾತಿ ಬರ್ತದೆ ಹಾಗೆ ಮಲೆಕುಡಿ ಅಂತ ಸಮುದಾಯ ಹಾಕಿದ್ರೆ ಅಲ್ಲಿ ಏನು ತೊಂದರೆ ಮಾಡುದು ನಾನು ಹೇಳಿಕೊಡ್ತಾ ಇರ್ತೇನೆ. ಯಾರು ಏನು ಹೇಳಿದ್ರು ನನಗೆ ಅಲ್ಲ ಅದು ಆಗುದಿಲ್ಲ, ಇದಾಗುದಿಲ್ಲ. ಈಗ ಓಡಿಸೋರು ಸಿಗುದಿಲ್ಲ, ಅದೆಲ್ಲ ಕಷ್ಟ ಆಗುತ್ತೆ. ನಿಮ್ಮ ಹೆಸರಲ್ಲೇ ಓಡಿಸ, ನಮಗೆ ಸಾಧ್ಯನೇ ಇಲ್ಲ, ನಿಮ್ಮ ಹೆಸರಲ್ಲೇ ಓಡಿಸ. ಆ ಮಲೆಕುಡಿ ಎಲ್ಲ ಬರೋದು ಬೇಡ ಸರ್, ನನಗೆ ಸಿಟ್ಟು ಬಂತು. ಅದು ಬೇಡ ಸರ್, ಅದಾಗುದಿಲ್ಲ. ನಾಡಿದ್ದು ಮತ್ತೆ ಚೇಂಜ್ ಮಾಡಬಹುದು, ಅದು ಲಾಸ್ಟ್ ಓಡಿಸುವಾಗ ಚೇಂಜ್ ಮಾಡಿದ್ರು ಮಲೆಕುಡಿ. ದಿನೇಶ್ ಶೆಟ್ಟಿ ನೆಕ್ಕೆಂಚ ಜಾಯಿನ್ ಆಗಿರು ಆಯ್ತೊಟ್ಟಿಗೆ ದಿನೇಶ್ ಶೆಟ್ಟಿ ತಪ್ಪಿರೋಡು ಬಾರಿ ಮಲ್ಲ ಮಟ್ಟಿಡ ಬೆಂತಿರ್ ನೋ ಡೌಟ್ ಆ ಒಂಜಿ ವಿಚಾರ ದಾದಪ್ಪನಾಗ ಈ ಒಂಜಿ ಎರುಕ್ಲಿನ ತೂಪುನಂಚಿನ ವಿಚಾರದ ಪತ್ತದ ಯಾನುಲ್ಲೆ ಖರ್ಚು ಮಲ್ಪುಗ ಬೆಂಗಳೂರದ ಕಂಬಳಡ್ ಎರುಕುಲನ್ ಗಿಡ ಪೋಡೆ ಕೊಂಡಂಚಿನ ವಿಚಾರ ಆಯ್ತೊಟ್ಟಿಗೆ ವಿನ್ ಆಯ್ನಂಚಿನ ಪ್ರೈಸ್ ಅಮೌಂಟ್ ಮನಿ ಪರಗ 1 ಲಕ್ಷ ವಿನಯನ ವಿಜೇತರಿಗೆ ತಿಕ್ಕೊಂಡು ಅಡದ ಬೊಕ್ಕ ರಟ್ಟು ಪವನ್ ಚಿನ್ನ ತಿಕ್ಕೊಂಡು ಅವೆಲ್ಲ ಒಂಜಿ ಆಸ್ ಎ ಪ್ರಾಯೋಜಕತ್ವ ಅಥವಾ ಸ್ಪಾನ್ಸರ್ ಪಂತಿನಕಲು ಸ್ಪಾನ್ಸರ್ ಮುಂಚೂರಲ್ಲದಿತ್ತು ಅಂಡ ದಿನೇಶ್ ಶೆಟ್ಟಿ ಅವೆಲ್ಲ ನಮ್ಮ ಸಮಾಜಕ್ಕೆ ಬಿಡ್ದು ಕೊಡ್ತಿರ್ದೆ ಅಪ್ಪನಾಗ ಸಮಾಜ ಬೆಳೆಯೋಡು ಬಂಪಂಚಿನ ವಿಚಾರ ಅವಳ ಒಂಜಿ ಮಾದಿರಿ ಏನಂಚಿನ ಕೆಲಸ ಅದಾದ ಬಂದ್ಪಡ್ ಸರ್ ಪ್ರೌಡ್ ಫೀಲ್ ಉಂಟು ಈ ಒಂಜಿ ವಿಚಾರ ಅಡ್ಲ. ಎಸ್ ಸರ್ ಆಯ್ತು ಏತ್ ಭಂಗವೈದ್ಯರಾಗ್ಲಿ ಒಪ್ಪಾರೆ ಅದೊಂದು ವಿಚಾರ ಅಂದಾತೆ ಸ್ವಲ್ಪ ಹೇಳ್ಬೇಕಾಗಿದೆ. ಮಲೆಕುಡಿಯ ಸಮಾಜ ಬಹುಶಃ ನಮ್ಮ ಪೇಜಾವರು ತುಂಬಾ ಅದ್ರ ಕೆಲಸ ಮಾಡಿರ್ಬೋದು. ತಳಮಟ್ಟ ಸಮುದಾಯ ಅಂತ ಏನು ಹೇಳ್ತೇವೆ, ಆ ತಳ ಸಮುದಾಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದೇ ಇದೆ. ಎಲ್ಲ ಸಮುದಾಯದಲ್ಲಿ ಆ ಜಾತೀಯತೆಯಿಂದ ಬಂದಾಗ ಮೇಲ್ವರ್ಗದಲ್ಲಿರುವಂತಹ ಜನರಿಗೆ ಇರುವಂತ ಧೈರ್ಯ, ಅದು ಬರ್ತಿರುವಂತ ಧೈರ್ಯ, ತಡ ಸಮುದಾಯಕ್ಕೆ ಇರುವಂತ ಒಂದು ಅಂಜಿಕೆಗಳು, ಇದೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೇನೆ. ಅದು ಮೊದಲೇ ಅಬ್ಸರ್ವ್ ಮಾಡಿದ್ದೇನೆ. ಇಲ್ಲಿ ನನ್ನ ಹುಚ್ಚು ಅಲ್ಲಿಗೆ ಕೊಂಡೋಯ್ತು. ಅವ್ರ ಏನೋ ದಿಡುಪೆ ಅಂತ ಏನಿದೆ, ನಾವು ಫ್ಯಾಮಿಲಿ ಸಹಿತ ಒಂದು ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಪ್ರವಾಸ ಮಾಡ್ಲಿಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಇವರ ಮನೆ ಹತ್ರ ಒಂದು ಮನೆ ಇತ್ತು, ಗೆಸ್ಟ್ ಹೌಸ್ ಆಗಿ. ಅವ್ರ ಕಡೆ ಅದು ಧರ್ಮಕ್ಕೆ ಕೊಟ್ಟಿದ್ದಾರೆ ನಮ್ಗೆ ಉಳ್ಕೊಳ್ಳಿಕ್ಕೆ. ಅದರ ಪಕ್ಕದಲ್ಲಿ ಇವರ ಮನೆ ಇದೆ. ಹಾಗೆ ನಾವು ಟೀ ಕುಡಿಲಿಕ್ಕೆಲ್ಲ ಹೋಗುವಾಗ ಏನಾಯ್ತು, ಇವರು ಎಲ್ಲ ಅರೇಂಜ್ಮೆಂಟ್ ಇವರೇ ಮಾಡಿದ್ರು ಅಲ್ಲಿ ಉಳ್ಕೊಳ್ಳಿಕ್ಕೆಲ್ಲ. ಆಗ ಇವರ ಕೋಣ ನೋಡಿದಾಗ ಎಲ್ಲ ಪ್ರಸ್ತಾವ ಬಂತು. ಆಗ ನಮಗೆ ಅಲ್ಲಿ ನಾವು ಸಾಧಾರಣ ನಾವು ಹಳ್ಳಿಯಲ್ಲಿ ಬೆಳೆದ ಕಾರಣ ಅಲ್ಲಿ ಎಷ್ಟು ವರ್ಷದಿಂದ ಇರ್ತಾರ ಇದೆಲ್ಲ ಅಬ್ಸರ್ವ್ ಆಗುತ್ತೆ. ಆ ಬೆಳೆ ಹೇಗಿರುತ್ತೆ ಕೇಳಿದ ನಾನು, ಇದು ನೀವು ನನ್ಗೆ ಅನಿಸ್ತದೆ ಇಲ್ಲಿ ನೀವು 40 ವರ್ಷದಿಂದ ಇದ್ದೀರಂತ. ನಿಮಗೆ ಗೊತ್ತಾಯ್ತು ಈ ಬೆಳೆ ಎಲ್ಲ ಅಷ್ಟು ಗೊತ್ತಾಗುತ್ತೆ ನಮ್ಗೆ. ಅದು ನಮ್ಗೆ ಇಲ್ಲಿ ಭೂ ಮಸೂದೆ ಕಾಯ್ದೆಯಿಂದ ಸಿಕ್ಕಿದ್ದು. ಆ ನಂತರ ನಾವು ಬೆಳೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಆಗ ನಂತರ ಇದು ಕೋಣ ತೋರಿಸಿದ್ರೆ ನಮಗೆ ಆಗ ಅವರು ಅಲ್ಲಿ ಹೇಳಿದೇನಂದ್ರೆ ಅವ್ರು ಹೇಳಿದಾಗೆ ಬೆಂಗಳೂರು ಕೊಂಡೋಗ್ಲಿ ಮನಸ್ಸಿದೆ ಆದ್ರೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಬಹುಶಃ ಅವರು ಇತ್ತೀಚೆಗೆ ಅಷ್ಟೇ ಮನೆ ಕಟ್ಟಿದ್ದಾರೆ, ಅದು ಸಾಲ ಎಲ್ಲ ಇದೆ. ಹಾಗಾಗಿ ಇದೆಲ್ಲ ಪರಿಸ್ಥಿತಿ ಇದೆ, ಅವರ ಆರ್ಥಿಕ ಪರಿಸ್ಥಿತಿ ಅಂತದೆಲ್ಲ ಇರ್ತದೆ ಕಾಮನ್. ಆಗ ನಾನು ವಾಪಸ್ ಬಂದು ಆನಂತರ ಮನೆಗೆ ಅವರು ನಮಗೆ ಊಟ ಎಲ್ಲ ತಗೊಂಡ್ಬಂದು ಆಗ ಅವರು ಕೂತ್ಕೊಂಡಿದ್ರು. ಪ್ರಧಾನ ಇವರು ಇನ್ನೊಬ್ರು ಇದ್ದಾರೆ, ಅವರ ಹೆಸರು ಹೊರಗಿದ್ದಾರಲ್ಲ ಜಯರಾಮ್ ಶಶಿ ದಿವಾಕರ್, ಒಂದು 10-15 ಮಂದಿ ಕೂತ್ಕೊಂಡು. ಆಗ ನಾನು ಹೇಳಿದೆ ನನ್ನ ಮನಸ್ಸಿನಲ್ಲೂ ವಿಚಾರ ಇದೆ ಅಂತ. ನೋಡಿ, ನೀವು ಕಂಬಳವನ್ನ ನಾಡಿದ್ದು ಬೆಂಗಳೂರಿಗೆ ಕೊಂಡೋಗ್ಬೇಕಾಗಿ ಕೋಣ, ಅದಕ್ಕೆ ಅವ್ರು ಹೀಗೆ ಮುಖ ನೋಡ್ತಾರೆ ನನ್ನ, ಈಗ ಏನ್ ಕಷ್ಟ ಅಂತ. ನಮ್ಮ ಲೆಕ್ಕದಲ್ಲಿ ಏನೋ ಈ ಕೋಣ ಇದೆ, ಎಲ್ಲರೂ ಕೂಡ ಕೋಣ ಇದೆ, ಇಲ್ಲ ಸಾಧಾರಣ ಕೋಣ ಇದೆ, ಗಾಡಿಯಲ್ಲಿ ಹಾಕುದು, ಕೊಂಡೋಗುದು, ಓಡಿಸುದು ಆಯ್ತು. ಅಲ್ಲ ಸರ್, ಕೊಂಡೋಗ್ಲಿಕ್ಕೆ ಖರ್ಚಿದೆ, ಕೊಂಡೋಗ್ಲಿಕ್ಕೆ ಏನಿದೆ ಖರ್ಚು? ಅವ್ರು ಹಣ ಕೊಡ್ತಾರೆ, ಗಾಡಿ ನಿಜ ಅಲ್ಲ ಸರ್, ಅದಕ್ಕೆ ಓಡಿಸ್ಲಿಕ್ಕೆ ಆಗುದಿಲ್ಲ. ಓಡಿಸ್ಲಿಕ್ಕೆ ನಿಮ್ಮವ್ರು ಯಾರಿಲ್ಲ, ಅವರೊಬ್ರು ಓಡಿಸಿದ್ದಾರೆ ಮುಂಚೆ, ಅದು ಅವರನ್ನು ಕೊಂಡೋಗಿ ನಾವು ನೋಡೋಣ ಅಂತ. ಅಲ್ಲ, ಅದು ಬೇರೆ ವಿಚಾರ ಇದೆ. 20 ಮಂದಿ ಬೇಕು. 20 ಮಂದಿ ಯಾಕೆ? ಒಂದು ಕೋಣ, ನಾವೆಲ್ಲ ಕೋಣ ಸಾಕಿದವರಲ್ಲ ಅಂತ ಹೇಳಿದೆ. 20 ಮಂದಿ ಬೇಕಾದ್ರೆ ಹೀಗೆ ಒಂದು ಪ್ರಶ್ನೆ ಬಂದಾಗ, ನೋಡಿ ನೀವ್ ಏನ್ ಮಾಡ್ತೀರಿ ನನ್ಗೂ ಗೊತ್ತಿಲ್ಲ, ಪ್ರಶ್ನೆ ಇಷ್ಟೇ. ನನ್ನ ಮನಸ್ಸಲ್ಲಿ ವಿಚಾರ ಬಂದಿದೆ,
ಅವರು ಜಯರಾಮ ಒಂದು ಈ ತಾಲೂಕ್ ಪಂಚಾಯತ್ ಅಲ್ಲಿ ಇದ್ದವರು, ಅವರಿಗೆಲ್ಲ ಕಷ್ಟ ದಿನಗಳ ನೋವೆಲ್ಲ ಗೊತ್ತಿದೆ. ನೋಡಿ, ನಿಮ್ಗೆ ನನ್ಗೆ ಇಷ್ಟವರೆಗೂ ಕೂಡ, ಇವತ್ತಿನವರೆಗೂ ಕೂಡ, ಆವತ್ತಿನವರೆಗೂ ನನ್ನ ಮನಸ್ಸಿನಲ್ಲಿದ್ದು ಬ್ಯಾಂಗ್ಳೂರು ಕಮಲ ಸಾಮಾನ್ಯವಾಗಿರುವಂಥದ್ದು ಎಲ್ಲ ಕಮಲಗಳಾಗಿ. ಅಶೋಕ್ ಕುಮಾರ್ ರೈ ಏನೋ ಅವ್ರಿಗೆ ನನ್ಗೆ ಮುಂಚಿನ ಪರಿಚಯ ಇತ್ತು, ಅವರು ನಮ್ಮ ಆತ್ಮೀಯರು ಕೊಡು. ಹಾಗಂತ ಕಮಲಕ್ಕೆ ನನ್ನದೊಂದು ಅಷ್ಟೊಂದು ಪ್ರಾಧಾನ್ಯತೆ ಇರಲಿಲ್ಲ, ಹೋಗುವಂತ ನನ್ನ ಪ್ಲಾನು ಇರಲಿಲ್ಲ. ಯಾವಾಗ ಈ ಕೋಣವನ್ನು ನೋಡಿದೆ, ಆಗ ನಾನು ಈ ಪ್ರದೇಶದಲ್ಲಿ ಬೇರೆ ಎಲ್ಲ ಪ್ರದೇಶ ನೋಡಿದೆ, ಇದು ರಸ್ತೆ ಇಲ್ಲದ ಪ್ರದೇಶಗಳನ್ನು ಕೂಡ ನೋಡಿದೆ. ಅದರ ಹಿಂದೆ ಆ ಮಲೆಕುಡಿ ಅನ್ನೋದು ಏನು ಅನ್ನೋದು ನಮಗೆ ಅದರ ಮೊದಲು ಗೊತ್ತಿದೆ, ಆ ಕೇಸ್ ಎಲ್ಲ ನಡೆಸ್ತೇವೆ. ಆಗ ನಾನು ಹೇಳಿದೆ, ನೋಡಿ ನನ್ನ ಕೆಲವು ಷರತ್ತ ಇದೆ. ಅದಕ್ಕೆ ಫಸ್ಟ್ ಹೇಳಿದ್ರು, ಹಣ ನಮ್ಮಲ್ಲಿ ಇಲ್ಲ, ಏನ್ ಮಾಡ್ಬೇಕು? ನಾನು ಕೊಡ್ತೀನಿ, ಏನು ಲೆಕ್ಕ ಏನೋ ನಮ್ದು, ಆಯ್ತು ಇದು ಹೋಗಿ ಊಟಕ್ಕೆಲ್ಲ ಏನಾದ್ರು ಒಂದು 10,000 ಇರ್ಬೋದು ಅಲ್ವ. ಅಲ್ಲ, ಓಡಿಸುವವರಿಗೆ ತುಂಬಾ ಇದೆ. ಅವರಿಗೆ ಟ್ರೈನಿಗೆ ಎಲ್ಲ ಕೋಣ ಓಡಿಸುವವರು ಬುಕ್ ಆಗಿದೆ, ಯಾರು ಇರುವುದಿಲ್ಲ, ಎಲ್ಲ ಬುಕ್ ಆಗಿದೆ. ಒಳ್ಳೊಳ್ಳೆ ಕೋಣ ಬುಕ್ ನೋಡಿ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಇವತ್ತು ಕೋಣ ಓಡಿದೆ, ವಿನ್ ಆಗಿದೆ ಅಂತ ಹೇಳಿಕ್ಕೆ ಬಹಳ ಸುಲಭ ಆಗುತ್ತೆ. ಆ ಸಂದರ್ಭಗಳು ಅವರನ್ನು ಒಂದು ಪ್ರೇರಣೆ ಮಾಡ್ಬೇಕಾದ್ರೆ, ಕೋಣ ಓಡೋದು ಬುಕ್ ಆಗಿದೆ, ಬುಕ್ ಆದ್ರೂ ಅಡ್ಡಿಲ್ಲ, ಅಲ್ಲಿ ಹುಟ್ಟಿ ಬಂದ್ರೆ ಸಾಕು ನಮ್ಗೆ ಅಂತ. ಇಷ್ಟ ಉದ್ದೇಶ ಏನು ನಮ್ಗೆ? ನಿಮ್ಮ ಸಮುದಾಯ ಅಲ್ಲಿ ಭಾಗವಹಿಸಬೇಕು. ಕೆಲವು ನನ್ನಲ್ಲಿ ಕೂಡ ಕೆಲವೊಂದು ತಪ್ಪು ತಿಳುವಳಿಕೆ ಇತ್ತು. ಯಾಕಂದ್ರೆ ಕೆಳವರ್ಗದ ಮಂದಿ ಹೋಗುವುದಿಲ್ಲ ಅಂತ, ಈ ಕೋಣದ ಇದ್ರ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ನನ್ಗೆ ಅದು ಒಂದು ಹಠ ಇತ್ತು, ಅವರು ಭಾಗವಹಿಸಬೇಕು. ತಡ ಸಮುದಾಯದಲ್ಲಿ ಭಾಗವಹಿಸೋದು ಇದು ಪ್ರಮುಖವಾಗಿದೆ. ತಡ ಸಮುದಾಯದಲ್ಲಿ ಭಾಗವಹಿಸೋದು ನಾನು ಕೇಳಿಲ್ಲ. ಯಾಕೆ ಕೇಳಿಲ್ಲ ಅಂದ್ರೆ, ಇಷ್ಟವರೆಗೂ ಕೂಡ ಪ್ರೈಸ್ ನಾವು ಯಾವತ್ತು ಕೇಳ್ತೇವೆ, ಒಂದು ಗೊತ್ತಿದವ ಅಥವಾ ನೋನ್ ಪರ್ಸನ್ಸ್, ಅದನ್ನು ಮೀರ್ಬೇಕು ಅನ್ನೋದು ನಮ್ಗೆ ಸತ್ಯ. ಆ ಮೀರ್ಬೇಕಾದ್ರೆ ತಡ ಸಮುದಾಯದಿಂದ ಜನ ಬರಬೇಕು. ತಡ ಸಮುದಾಯದಲ್ಲಿ ಭಾಗವಹಿಸಿದಾರೆ ಅನ್ನೋದು ನಮ್ಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಆಗ ಇವರಲ್ಲಿ ನಾನು ಕೇಳಿ ಫಸ್ಟ್ ಕಂಡೀಷನ್, ನಿಮ್ಮ ಮಲೆಕುಡಿಯ ಸಮುದಾಯ ಅಂತ ಹೆಸರಿಟ್ಟುಕೊಂಡು ಭಾಗವಹಿಸಬೇಕು, ಫಸ್ಟ್ ಕಂಡೀಷನ್. ಅದಕ್ಕೆ ಅವರು ಹೀಗೆ ನೋಡಿದ್ರು, ಅದು ನಮ್ಮ ಅಲ್ಲಿ ಜಾತೀಯತೆ ಬರ್ತದೆ. ಹಾಗೆ ಜಾತೀಯತೆ ಪ್ರಶ್ನೆ ಅಲ್ಲ, ನಾವು ಹೇಳುವಂತದ್ದು ಸಮುದಾಯ. ನೀವು ಒಂದು ಚಿಕ್ಕ ಕಮ್ಯುನಿಟಿ, ನಿಮ್ಗೆ ಗೊತ್ತಿದ್ದ ಮಟ್ಟಿಗೆ 12,000 13,000 ಸಮುದಾಯ, ಇದು ನಾನು ಅಧ್ಯಯನ ಮಾಡಿದ್ದು. ಮತ್ತೆ ನೀವು ನಾನು ಬೇರೆ ವಿಚಾರ ಎಲ್ಲ ನೋಡಿದಾಗ, ಇಲ್ಲಿ ಮೂಲ ನಿವಾಸಿಗಳು 12,000 13,000 ಅಷ್ಟೇ. ಈ ಕರ್ನಾಟಕದಲ್ಲಿ ಅವರ ಸಮುದಾಯ ಇರೋದು 12 ಇದೆಲ್ಲ ನನ್ಗೆ ಗೊತ್ತಿತ್ತು. ಹಾಗಿದ್ದಾಗ ಈ ಚಿಕ್ಕ ಸಮುದಾಯ ಗುರುತಿಸಲ್ಪಟ್ರೆ ಏನ್ ತಪ್ಪು? ಹಾಗಾಗಿ ಮಲೆಕುಡಿ ಅಂತ ಸಮುದಾಯ ಹಾಕಿದ್ರೆ ಅಲ್ಲಿ ಏನು ತೊಂದರೆ ಮಾಡೋದು, ನಾನು ಎದೆ ಕೊಡ್ತೇನೆ. ಯಾರು ಏನು ಹೇಳಿದ್ರು ನನಗೆ ಹೆಸರು ಹಾಕಿ ಬರ್ಲಿ, ನನಗೆ ತೊಂದರೆ ಬರ್ಲಿ, ತೊಂದರೆ ಇಲ್ಲ ಅಂತ ಹೇಳಿ ಅಷ್ಟೇ. ಎರಡನೇ ಕಂಡೀಷನ್, ನಿಮ್ಮದೇ ಸಮುದಾಯದವರು ಅಲ್ಲಿ ಭಾಗವಹಿಸಬೇಕು, ಬೇರೆ ಯಾರೂ ಇರಬಾರದು. ಎರಡನೇದಾಗಿ. ಮೂರನೇದು, ನೀವು ಅಲ್ಲಿ ಭಾಗವಹಿಸುವ ಏನಿದೆ ಖರ್ಚು, ಇದೆಲ್ಲ ನಾನು ನೋಡುವಂಥದ್ದು. ಇಷ್ಟೆಲ್ಲ ವಿಚಾರ ಹೇಳಿದ್ರು ಕೂಡ ಅವರು ಕೇಳಲಿಲ್ಲ. ಅದಕ್ಕೆ ನಾವು ಹೇಳಿದ್ರು, ನಮ್ಗೆ 1 ವಾರ ಟೈಮ್ ಕೊಡಿ ಅಂತ. ನಿಮ್ಗೆ 1 ವಾರ ಯಾಕೆ? ಅಲ್ಲ, ಅದು ಆಗುದಿಲ್ಲ, ಇದಾಗುದಿಲ್ಲ. ಈಗ ಓಡಿಸೋರು ಸಿಗುದಿಲ್ಲ, ಪಕ್ಕದಲ್ಲಿ ಹಿಡ್ಕೊಳ್ಳೇಬೇಕು. ಹಿಡ್ಕೊಳ್ಳಿಕ್ಕೆ ಯಾಕೆ? ನಾವು ಹಿಡ್ಕೊಳ್ಳೋದಿಲ್ವಾ? ಹಿಡ್ಕೊಳ್ಳಿಕ್ಕೆ ಇಲ್ಲ, ಅವ್ರಿಗೂ ಟ್ರೈನ್ ಇರ್ತದೆ. ಸೊ ಇಷ್ಟೆಲ್ಲ ಆಗೋಗೆ ನನಗೆ ಒಂದೊಂದು ಎಕ್ಸ್ಪೀರಿಯನ್ಸ್. ಆ ನಂತರ ನಾನು 2-3 ದಿವಸದ ನನ್ನ ಟೂರ್ ಆದ್ಮೇಲೆ ಬಂದೆ. ಇವರು ಕೂಡ ನಮ್ಮ ಗುಡ್ಡಕ್ಕೆಲ್ಲ ಕರ್ಕೊಂಡು ಹೋಗಿದಾಗ ತುಂಬ ಕಡೆ ತಿರುಗಾಡ್ತಾರೆ. ಬಂದ ಮೇಲೆ ನಾನು ಬೆನ್ನು ಬಿಟ್ಟಿಲ್ಲ ಅವರಿಗೆ, ನೀವು ನನಗೆ ಹೇಳಿ ಅಂತ. 1 ವಾರ ನಂತರ ಬಂದ. ಇದು ಎಕ್ಸಾಕ್ಟ್ಲಿ ಮೊನ್ನೆ ದಸರಾ ಸಮಯದಲ್ಲಿ ನಾನು ಹೋದದ್ದು, 25 ದಿವಸದ ಮೊದಲು. ಇವರು 1 ವಾರದ ನಂತರ ಬಂದ ಮೇಲೆ ಹೇಳಿದ್ರು, ಸರ್ ಅದೆಲ್ಲ ಕಷ್ಟ ಆಗುತ್ತೆ, ನಿಮ್ಮ ಹೆಸರಲ್ಲೇ ಓಡಿಸಿ. ನಮಗೆ ಸಾಧ್ಯನೇ ಇಲ್ಲ, ನಿಮ್ಮ ಹೆಸರಲ್ಲೇ ಓಡಿಸಿ. ಮತ್ತೆ ಆ ಮಲೆಕುಡಿ ಎಲ್ಲ ಬರುದು ಬೇಡ ಸರ್ ಅಂತ. ಮಲೆಕುಡಿ ಅಂತ ಬಂದ್ರೆ ನಮ್ಗೆ ತೊಂದರೆ ಆಗುತ್ತೆ, ಅದು ನಾನು ಬಿಟ್ಟಿಲ್ಲ. ಆಗ ಈ ರಿಜಿಸ್ಟ್ರೇಷನ್ ಏನಿಲ್ಲ ಎಂಡ್ ಆಗ್ತಾ ಬಂದಿದೆ. ನಾನು ಫೋನ್ ಮಾಡಿ ಹೇಳಿದೆ, ನೋಡಿ 2 ಹೆಸರನ್ನು ಹಾಕಿ, ದಿನೇಶ್ ಹೆಗ್ಡೆ ಪಡ್ಡಿ ಮತ್ತು ಇವರು ಯಾರು ಹೆಸರು ಕೊಡ್ತಾರೆ ಅದು. ಯಾಕೆ ಇವರು ತಪ್ಪಿದ್ರೆ ಮತ್ತೆ ಕೂಡ ಹೇಳ್ಕೊಂಡು ಹೋಗ್ಬೋದು. ಅವರು ಅಲ್ಲಿ ಎಂಟ್ರಿ ಮಾಡಿದ್ರು. ಅವ್ರು ಕೇಳಿದ್ರು, ಯಾರ ಕೋಣ ಎಲ್ಲ ಕೇಳಬೇಕು.
ಒಂದು ನನ್ನದೇ ಕೋಣ, ಅದು ಮತ್ತೆ ಎಂಕ್ವೈರಿ ಇಲ್ಲ. ಇನ್ನೊಂದು ಹೆಸರು ಅವ್ರು ಎಲ್ಲಿ ಅವ್ರ ಕೋಣ ಓಡಿತ್ತ ಅವ್ರಿಗೆ ಗೊತ್ತಾಗಿಲ್ಲ, ಅವರೆಲ್ಲ ಅನುಭವಸ್ತ. ಅದು ಏನಂತ ನೋಡಿ ಅಂತ ಅವ್ರ ಹೆಸರು ಕೊಟ್ಟು ಅವ್ರು ಏನ್ ಕೊಟ್ಟಿದ್ದಾರೆ, ಉದಯ್ ಕುಮಾರ್ ಅಂತ ಕೊಟ್ಟಿದ್ದಾರೆ. ಉದಯ್ ಕುಮಾರ್ ಇವ್ರ ತಮ್ಮ. ಮಳೆ ಕುಡಿಯೇ ಕೊಟ್ಟಿಲ್ಲ. ಇದು ನನಗೆ ಸಿಟ್ಟು ಬಂತು. ನಾನು ಅಲ್ಲಿ ಫೋನಲ್ಲಿ ಇವ್ರ ನಂಬರ್ ಎಲ್ಲ ಕೊಟ್ಟೆ, ಇವ್ರು ಕೊಡಿ ಡೀಟೇಲ್ ಕೊಡಿ ಅಂತ ಕೇಳಿದೆ. ನನಗೆ ಸಿಟ್ಟು ಬಂತು. ಮತ್ತು ಕರೆದೆ, ನೀವು ಯಾಕೆ ಮಳೆ ಕುಡಿಯೋ ಕೊಟ್ಟಿಲ್ಲ? ಅದು ಬೇಡ ಸರ್, ಅದಾಗುದಿಲ್ಲ. ಅದಕ್ಕೆ ಆಗ ಅವರು ಹೇಳಿದ್ರು ನಾಡಿದ್ದು ಮತ್ತೆ ಚೇಂಜ್ ಮಾಡಬಹುದು, ಅಲ್ಲಿ ಓಡಿಸುವಾಗ ಚೇಂಜ್ ಮಾಡಬಹುದು. ಅದು ಲಾಸ್ಟಿಗೆ ಓಡಿಸುವಾಗ ಚೇಂಜ್ ಮಾಡಿದ್ರು ಮಲೆ ಕುಡಿಯ. ಓಡಿಸುವಾಗ ಹೆಸರು ಕೊಟ್ಟಾಗ ನಾನು ಅಲ್ಲಿದ್ದೆ. ಯಾರದು ಅಂತ ಕೇಳುವಾಗ ನಾರಾಯಣ ಮಲೆ ಕುಡಿಯ ಅಂತ ಕೊಟ್ಟದ್ದು. ಅಲ್ಲಿ ಕೊಟ್ಟದ್ದು. ಅಲ್ಲಿವರೆಗೂ ಕೂಡ ಇವರು ಉದಯ್ ಕುಮಾರ್ ರೆಕಾರ್ಡ್ ಅಲ್ಲಿ ಅಲ್ಲಿ ಏನ್ ಮಾಡಕ್ಕಾಗಲ್ಲ. ಮತ್ತೆ ಹೌದಪ್ಪ, ಚಾನ್ಸೇ ಇಲ್ಲ. ಅಲ್ವಾ, ಅದು ಕೊಡ್ಲೇಬೇಕಂತ. ಇದಾದ ನಂತರ ಸರ್ ಹೀಗೆ ಇದಕ್ಕೆ ಜನ ಬೇಕು, ನೀವೆಲ್ಲಿ ಇದ್ದೀರಲ್ಲ ಅಂತ. ಅಲ್ಲ, ಅದೇನಂದ್ರೆ ಪಕ್ಕ ಇರುವವರಿಗೆ ಟ್ರೈನಿಂಗ್ ಇರುತ್ತೆ, ಹಿಡ್ಕೊಳ್ಳೋರಿಗೆ ಆ ಕೋಣದ ಜೊತೆ ಸಂಪರ್ಕ ಇರುತ್ತೆ, ಆ ಕೋಣಕ್ಕೆ ಅದೇ ಅವರೇ ಆಗ್ಬೇಕು. ಆಯ್ತು ಮಾಡಿ, ಅವ್ರಿಗೆ ಸಂಬಳ ಕೊಡ್ಬೇಕು. ಆಯ್ತು ಮಾಡೋಣ, ನಿಮ್ಮವ್ರು ಎಷ್ಟು ಬರ್ತಾ ಇದ್ದಾರೆ ಕೊಡ್ತೇನೆ. ಆಯ್ತಾ? ಇಲ್ಲ ಸರ್, ಈಗ ನಮ್ಮಲ್ಲಿ ಸಾಕಿದಂತ ಎರಡು ಕೋಣಗಳು ಸ್ವಲ್ಪ ಬೆಳೆದಿರೋ ಸ್ವಲ್ಪ ಒಂದಕ್ಕೊಂದು ಹೊಂದಾಣಿಕೆ ಇರೋದಿಲ್ಲ. ಏನ್ ಮಾಡ್ಬೇಕು ಅದಕ್ಕೆ? ನಾವು ಮಾಡುದೇನಂದ್ರೆ ಬೇರೆಯವರ ಸಾಧಾರಣ ಇದೊಂದು ಇರುವಂತದ್ದೇ, ರೂಢಿಯಲ್ಲಿ ಇರುವಂತದ್ದು. ಬೇರೆಯವರ ಕೋಣಗಳನ್ನ ತಗೊಂಡು ಬರುವಂತ ನಾವು ನೋಡ್ತೇವೆ, ಹುಡುಕ್ತೇವೆ ಅಂತ. ಹುಡುಕಿನಾಗೆ ಫೋನ್ ಮಾಡಿದ್ರು, ಸರ್ ಈಗ ಅವರ ಕೋಣ ತಗೊಂಡ್ ಬರ್ತಾರೆ, ಅವರದ್ದು 15 ಮಂದಿ ಬರ್ತಾ ಇರ್ತಾರೆ, ಅವ್ರಿಗೆ ಸಂಬಳ ಕೊಡ್ಬೇಕು. ನಾನು ಇವ್ರಿಗೆ ಬೈದೆ, ನಿಮಗೆ ಎಷ್ಟು ಖರ್ಚು ಮಾಡಬೇಕು ನಾನು ಇನ್ನೊಬ್ಬರಿಗೆ ಖರ್ಚು ಮಾಡುದಿಲ್ಲ, ಅವ್ರಿಗೆ ನಾನು ಮಾಡುದಿಲ್ಲ. ಒಮ್ಮೆ ಅದು ಸಿಟ್ಟು ಬರುತ್ತೆ. ಆಗ ಅವ್ರು ಹೇಳಿದ್ರು, ಇಲ್ಲ, ಒಂದು ಕೋಣದ ಹಿನ್ನೆಲೆಯಲ್ಲಿ ಅದರದ್ದೇ ಆದಂತ ಸಂಪ್ರದಾಯ ಇರ್ತದೆ, ಅವರೇ ಬರ್ಬೇಕಾಗುತ್ತೆ. ಆಯ್ತು, ತೊಂದ್ರೆ ಇಲ್ಲ, ಅದನ್ನ ಮಾಡೋಣ, ತೊಂದ್ರೆ ಇಲ್ಲ. ಅದಕ್ಕೆ ನನಗೇನಾದ್ರೆ ನಾನು ಖರ್ಚು ಮಾಡುವಂತದ್ದು ಏನಿದೆ, ನಾನು ಖರ್ಚು ಮಾಡುವಾಗ ಒಂದು ನಿಮ್ಮ ಕಮ್ಯುನಿಟಿ ಖರ್ಚು ಮಾಡಿ ನನಗೆ ತೃಪ್ತಿ ಇರುತ್ತೆ, ಆ ಹಿನ್ನೆಲೆ ಮಾತ್ರ ಹೊರತು ಬೇರೆ ಏನೂ ಅಲ್ಲ. ಇದಾಗಿ ಆಯ್ತು, ಅದೆಲ್ಲ ಆಯ್ತು. ಇದೆಲ್ಲ ಆದ್ಮೇಲೆ ಸರ್ ಈಗ ಅದನ್ನು ಸರಿ ತಯಾರು ಮಾಡ್ಬೇಕಾದ್ರೆ ಉರುಳಿಬೇಕು. ಉರುಳಿಗೆ ಹಣ ಬೇಕಲ್ವಾ? ಎಷ್ಟು ಬೇಕು? 1 kg ಎಷ್ಟಿದೆ? 97 ರೂಪಾಯಿ. ನೋಡಿ, ಇದು ನಾನು ಯಾಕೆ ಹೇಳ್ತೇನೆ, ಕೋಣ ಓಡಿಸುವಲ್ಲಿ ಇರುವಂತ ಕಷ್ಟ ಆರ್ಥಿಕತೆ ವಿಚಾರ ಇಲ್ಲ, ಇದೆಲ್ಲ ಇರ್ತದೆ. ಹೌದಪ್ಪ, ಪ್ರತಿಯೊಂದು ಮನೆಗೂ ಕೂಡ. ಹೌದಾ, ಆಯ್ತು, ಎಷ್ಟು ಬೇಕಾಗುತ್ತೆ? 1 ಕ್ವಿಂಟಲ್ ಬೇಕಾಗುತ್ತೆ. ದಿವಸಕ್ಕೊಂದು 7-8 kg ಎಲ್ಲ ಹಾಕ್ಬೇಕು. ಅದಾಯ್ತು, ನಾನು ಹಣ ಅರೇಂಜ್ಮೆಂಟ್ ಮಾಡೋದು, ಅಲ್ಲಿ ಅಂಗಡಿ ಹೋಗಿ ಇದು ಮಾಡ್ತೇನೆ, ಕೊಡಿ ಅಂತ. ಆನಂತರ ಏನಿದೆ, ಸೊ ಇವರದೆಲ್ಲ ಪೇಮೆಂಟ್ಗಳು ಹೇಗೆ ಅದೆಲ್ಲ ನಾನು ಅವರಲ್ಲಿ ಹೇಳಿದೆ. ಸ್ವಲ್ಪ ಅವರು ಕೂಡ ರೀಸನೇಬಲ್ ಅಂತ ಹೇಳಿದರು. ಇಷ್ಟೆಲ್ಲ ಆದ್ಮೇಲೆ ಆ ಕೋಣದವರ ಅವರಲ್ಲಿ ಕೂಡ ಮಾತಾಡಿದೆ, ಅವರಲ್ಲಿ ಹೇಳಿದೆ, ನೋಡಿ ನನ್ನ ಉದ್ದೇಶ ಹೀಗೆ, ನಿಮಗೆ ನಾನು ಮೊದಲೇ ಹೇಳ್ತಾ ಇದ್ದೇನೆ, ನಾಡಿದ್ದು ಇಲ್ಲಿ ಒಂದು ಬೇರೆ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ವಾತಾವರಣ ಏನ್ ಸೃಷ್ಟಿ ಆಗುತ್ತೆ ಅಂದ್ರೆ, ನಾನು ಇವರನ್ನು ಕರ್ಕೊಂಡು ಹೋಗುವಂಥದ್ದು ಪಾರ್ಟಿಸಿಪೇಷನ್ ಮುಖ್ಯ ಉದ್ದೇಶ, ಗೆಲ್ಲುವುದು ಇರುತ್ತೆ. ಹೌದಪ್ಪ, ಅಲ್ಲಿ ವಾತಾವರಣ ಸೃಷ್ಟಿ ಆದಾಗ ಕೆಲವು ಮೀಡಿಯಾ ಹೈಕ್ ಆಗುತ್ತೆ. ಆ ಮೀಡಿಯಾ ಹೈಕ್ ಆದ್ರೆ ನೀವು ನಮ್ಮ ಹೆಸರು ಹೇಳಿಲ್ಲ, ಹೆಸರು ಬಂದಿಲ್ಲ ಅಂತ ಇದು ಮಾಡಬೇಕು. ಹೇಗೆ ನಮಗೆ ಉದ್ದೇಶ ಇರೋದು, ನೋಡಿ ನಾನೊಂದು ಬಣ್ಸ್ ಕಮಿಟಿ ಬಂದ್ರು ಕೂಡ ನನಗೆ ಅಂತದೇನು ಅಗತ್ಯ ಇರುವುದಿಲ್ಲ. ಆದ್ರೆ ಇನ್ನೊಂದು ಸಮುದಾಯವನ್ನು ಎತ್ತಿ ಹೇಳುವಾಗ ನಿಮ್ಮ ಹೆಸರು ಹಿನ್ನಡೆ ಹೋಗ್ಬಹುದು, ನೀವು ಬೇಸರ ಮಾಡ್ಕೊಳ್ಬಹುದು. ಇದೇ ಶಬ್ದವನ್ನು ಹೇಳಿದ್ದೀರಿ, ಹೇಳಿದೆ. ಏನಾದ್ರೆ ನನ್ನ ಯೋಜನೆ ಅದನ್ನು ಅವರ ತರುವಾಗ ಇಷ್ಟೆಲ್ಲ ಇರತ್ತೆ. ಅದಕ್ಕೆ ಅವ್ರು ಒಪ್ಕೊಂಡ್ರು, ನೋಡಿ ಈ ಸತ್ಯ ಇದ್ರೆ ಮಾತ್ರ ನಾನು ಮಾಡ್ಲಿಕ್ಕೆ ಸತ್ಯ, ಇಲ್ಲ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಅಲ್ಲಿ ಹೋದಾಗ ಕೆಲವೊಂದು ವಿಚಾರದಲ್ಲಿ ನಾನು ಹೆಲ್ಪ್ ಮಾಡೋದ್ರಿಂದ ಅವ್ರಿಗೇನೋ ಮುಜುಗರೆಲ್ಲ ಇರ್ಬೋದು, ಅಂತದ್ದೆಲ್ಲ ನಾವು ಹೊಂದಾಣಿಕೆ ಇರಬೇಕು. ಆ ಹೊಂದಾಣಿಕೆಯಿಂದ ನಾವು ಗೆಲುವು ಸಾಧಿಸ್ಕೊಂಡು ಬರ್ಬೋದು ಅಂತ ಹೇಳಿ ಅವರಲ್ಲಿ ಕೂಡ ಕನ್ವಿನ್ಸ್ ಮಾಡಿದೆ. ಅವರು ಒಪ್ಕೊಂಡು, ಅವರು ಕೂಡ ಬಹಳ ಹೃದಯ ಅಂತ, ನಾವು ಅವರನ್ನು ಬಹಳ ಮೆಚ್ಚಬೇಕು. ನಿಜ ನಿಜ, ಹೌದಪ್ಪ. ಇಷ್ಟೆಲ್ಲ ಆದ್ಮೇಲೆ ಆನಂದ ಒಂದೊಂದು ಹಂತ ಬಂತು. ಆನಂದ ನಾನು ಲೋಗೋ ಮಾಡಿದೆ, ಬಹುಶಃ ನಾನು ಈಗ ಲೋಗೋ ಕಳಿಸ್ತೇನೆ, ಆ ಲೋಗೋ ಮಾಡಿದೆ. ಲೋಗೋದಲ್ಲಿ ಏನಾಯ್ತಂದ್ರೆ, ಬಹುಶಃ ಬೇಜವರಿಗೆ ಬಹಳಷ್ಟು ಪಕ್ಕ ಗೊತ್ತಾದಿತ್ತು. ಲೋಗೋ ಮಾಡಿ ನಾನು ಗೋಪಾಡ್ಕರ್ ಅಲ್ಲಿ ಹೇಳಿದೆ, ಇದು ನನ್ನ ಒಂದು ಈ ರೀತಿ ಕಾನ್ಸೆಪ್ಟ್ ಇದೆ, ನಾಡಿದ್ದು ನನಗೆ ಅದನ್ನು ಬಹಳಷ್ಟು ಜನಪ್ರಿಯ ಮಾಡಬೇಕು ಅಂತ ಹೇಳಿದೆ. ಹಾಗೆ ಈ ರೀತಿ ಬೇಕು, ನಮಗೆ ಮಲೆನಾಡು ಬೇಕು, ಮತ್ತೆ ಕೋಲನ ವಿಚಾರ ಬೇಕು, ಮತ್ತೆ ಈ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಬರಬೇಕು ಅಂತ ಹೇಳಿದ್ರು. ಅವ್ರು 1 ದಿವಸದಲ್ಲಿ ಮಾಡಿ ಕಳಿಸಿದ್ರು.
ಅದಕ್ಕೊಂದು ಹೆಸರು ಕೂಡ ಕೊಟ್ಟಿವಿ, ಮಲೆ ಬೀರ. ಮಲೆ ಬೀರ ಅಂತ. ಮಲೆ ಬೀರ, ಮಲೆ ಬೀರ ಅರ್ಥ ಏನಂದ್ರೆ, ಅದರ ಮಲೆ ಬೀರ ಅಂದ್ರೆ ಅರ್ಥ ಏನಂದ್ರೆ, ನಮ್ಮ ಕೋಣಗಳು ಇಲ್ಲಿಂದ ಬರುದು ಮಲೆನಾಡಿನಿಂದ. ಸಕಲೇಶ್ಪುರ, ಬಹುಶಃ ಅದನ್ನ ಹಾಕಿದ್ರೆ ಗೊತ್ತಾಗ್ತದೆ, ಸಕಲೇಶ್ಪುರ, ತೀರ್ಥಹಳ್ಳಿ ಮತ್ತೆ ಆ ಸೀತಾ ನದಿ ಕಡೆಯಿಂದೆಲ್ಲ ಬರುದು. ಬಹುಶಃ ನಾವು ಸಾಂಸ್ಕೃತಿಕವಾಗಿ ದೈವಿಕವಾಗಿ ಆಲೋಚನೆ ಮಾಡಿದ್ರೆ ನಮ್ಮ ಭೂತ ಇವರೆಲ್ಲ ಬರುವುದೆಲ್ಲಿಂದ, ಘಟ್ಟದಿಂದ ಇಳಿದು ಬರುವಂತದ್ದು, ಆ ಕೋಣನ ಜೊತೆ ಬರುವಂತದ್ದು. ಕೃಷಿ ಮತ್ತು ಈ ಭೂತಕ್ಕೆ ಸಂಪರ್ಕ ಇದೆ, ಅವಿನಾಭಾವ ಸಂಬಂಧ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮಲೆನಾಡಿನ ವೀರರು ಕರಾವಳಿಗೆ ಬಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ತಗೊಂಡ್ಬಂದೆ. ಮಲೆ ಬೀರ ಅಂತ ಹೇಳಿ, ಮಲೆ ಬೀರ ಆ ಒಂದು ಈ ಲೋಗೋ, ಅದು ಕೋಣದ ಸ್ಪೀಡ್, ಕೋಣ ಓಡುವಂತದ್ದು, ಕೆಳಗಡೆ ಬೆತ್ತ ಇದೆಲ್ಲ ಅವೆಲ್ಲ ಇದೆ. ಅಪ್ಪ ನೋಡುವವನಿಗೆ ಈಗಲೂ ಕೂಡ ಕೋಣ ಓಡ್ತಾ ಇರುವ ಹಾಗೆ ಆಗುತ್ತೆ. ಈ ರೀತಿ ಇಷ್ಟು ಒಳ್ಳೆ ಒಂದು ಅದನ್ನ ಮಾಡಿ ನಾನು ಅದರಲ್ಲಿ ಅವರಿಗೆ ನಿಮ್ಗೆ ನಾನು ಒಂದು ಇದು ಮಾಡಿಕೊಡ್ತೇನೆ, ಟೀ ಶರ್ಟ್ ಅಂತ, ಮಲೆ ಬೀರ. ಇದಕ್ಕೆ ಇವರು ವಿರೋಧ. ಸರ್ ನಮ್ಮ ಹುಡುಗರು ಕೇಳೋದಿಲ್ಲ. ನಾನು ಹೇಳಿದೆ, ನಿಮ್ಮ ಹುಡುಗರು ಯಾವಾಗ ಕೇಳ್ತಾರೆ ನೋಡಿ, ನಾನು ಯಾವುದೇ ಕೆಲಸ ಮಾಡುವಾಗ ನನ್ನ ಮದುವೆ ಸಮಯದ ಎಲ್ಲೂ ಕೂಡ ಮೊದಲು ನಮ್ಮವರೇ ವಿರೋಧ ಮಾಡ್ತಾರೆ, ಅದನ್ನು ಮೀರಿ ನಾನು ಹೋದವ. ಅದು ನಿಮ್ಮಲ್ಲಿ ಒಂದು ವಿಚಾರ ಇದೆ, ನಾವು ಬಹಳ ಮುಗ್ಧರಿದ್ದೀವಿ, ನಿಮ್ಮ ಮನಸ್ಸಿಗೆ ಭಾವನೆ ಆಘಾತ ಕೊಟ್ಟು ನಾನು ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಒಪ್ಪಿದ್ರೆ ನೋಡಿ, ಅಲ್ಲಿ ಇದು ನಾನು 100% ಹೇಳ್ತೇನೆ. ನೀವು ಅಲ್ಲಿ ಹೋದಾಗ ಎಲ್ಲರೂ ಕೂಡ ಒಂದು ಪರಿಚಯ ನಮ್ಗೆ ಬೇಕಂತ ಕೇಳ್ತಾರೆ. ಈಗ KKP ಅವರಿಗೆ ಯಾವ ರೀತಿ ಆಗಿರ್ಬೋದು, ನೀವು ಅಲ್ಲಿ ಸ್ಟೇಜ್ ಎಲ್ಲ ಹಾಕ್ತಿದ್ರೆ ಮತ್ತೆ ಅಲ್ಲೊಂದು ನನ್ಗೆ ಎಲ್ಲರೂ ಬಂದಾಗ ನಿಮ್ ಜೊತೆ ಸೆಲ್ಫಿ ತಗೊಳ್ಬೇಕು. ನನ್ನ ಪಾರ್ಟಿಸಿಪೇಷನ್ ಏನಂದ್ರೆ, ಇಲ್ಲಿ ವಿನ್ ಆಗೋದಕ್ಕಿಂತ ಹೆಚ್ಚಾಗಿ ಇವರ ಜೊತೆ ಎಲ್ಲರೂ ಸೆಲ್ಫಿ ತಗೊಳ್ಬೇಕಂತ. ಮಲೆ ಕುಡಿಯರ ಜೊತೆ ಈ ಬನಿಯನ್ ಇದೆಯಲ್ಲ ಅದರ ಜೊತೆ ಎಲ್ಲರೂ ಸೆಲ್ಫಿ ತಗೊಳ್ಬೇಕಂತ ನನ್ನ ಉದ್ದೇಶ. ಅದು ಇವರು ಕೇಳಲೇ ಇಲ್ಲ. ಲಾಸ್ಟಿಗೆ ಏನ್ ಹೇಳಿದ್ರಂದ್ರೆ, ಒಂದ್ ದಿವಸ ಮುಂಚೆ ನೀವು ಬೇಕಾದ್ರೆ ಇದು ಬನಿಯನ್ ಮಾಡಿ, ಅದ್ರ ಯಾರ ಹೆಸರು ಬೇಡ, ಬಂಗಾಳಿ ಬೇಡ, ಯಾರ ಹೆಸರು ಬೇಡ, ಅದನ್ನ ಬೇಕಾದ್ರೆ ನಾವು ಒಂದು ಸ್ವಲ್ಪ ಹಾಕಿ ಬಿಡ್ತೇವೆ ಅಂತ. ಅದಕ್ಕೆ ನಾನು ಬೇಡ ಅಂತ ಬಿಟ್ಟುಬಿಟ್ಟೆ. ಇನ್ನೊಂದು ಏನಿತ್ತು ಅಂದ್ರೆ, ದೊಡ್ಡ ಇದು ಮಾಡಿ ಬ್ಯಾನರ್ ಮಾಡಿ ಅದನ್ನ ಹಾಕಿದ್ರೆ ಅಲ್ಲಿ ಬಂದು ಎಲ್ಲರೂ ಸೆಲ್ಫಿ ತಗೊಳ್ಬಹುದು. ಇದೆಲ್ಲ ನನ್ನ ಪ್ಲಾನ್ ಇತ್ತು. ಅದನ್ನಲ್ಲಿ ಅಂದ್ರೆ ನಾನು ಏನ್ ಎಣಿಸಿದ್ದೇನೋ ಅದು 25% ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ. 100% ಬಂದಿದ್ರೆ ಅವ್ರು ಬೆಂಗಳೂರಿನಲ್ಲಿ ಫಸ್ಟ್ ಡೇ ಇರುವಾಗಲೇ ಹೈಕ್ ಆಗ್ತದೆ. ಯಾಕೆ ಗೊತ್ತಾ ಸರ್, ಒಂದು ಹೇಳ್ತೇನೆ, ಭಯ ಸರ್, ಏನೋ ಒಂದು ಭಯ. ತಾವು ಹೇಳಿದ್ದು ಕರೆಕ್ಟ್, ನಾನು ಅಬ್ಸರ್ವ್ ಮಾಡ್ತೇನೆ, ನನಗೂ ಕೂಡ ಗೊತ್ತಿದೆ. ಅಲ್ಲಿ ಭಯ ಅಲ್ಲ, ಸಂಕುಚಿತ ಮನೋಭಾವ. ಹೌದು, ಯಾಕೆ ಬರುತ್ತೆ, ನಮ್ಮ ಸಮಾಜ ಆ ರೀತಿ, ಸಮಾಜ ಅಂತ ಹೇಳಿದ್ರೆ ಆ ರೀತಿ ಅವ್ರು ಬೆಳೆದು ಬಂದಂತ ರೀತಿ, ಕರೆಕ್ಟ್. ಆ ರೀತಿ ಬೆಳೆದು ಬಂದಾಗ ಅದು ನನ್ನ ಮನಸ್ಸು ಕೂಡ ಅದನ್ನೇ ಹೇಳ್ತದೆ. ನನ್ನ ಜಾತಿ, ನನ್ನ ವರ್ಗ, ನನ್ನ ಆ ಸ್ಥಾನಮಾನ, ನಾನು ಇಂಥ ಹಂತದಿಂದ ನಾನು ಮೇಲೆಗೆ ಬಂದಿದ್ದೇನೆ ಅಂತೇಳಿ ಅಂತ ಇದ್ರೂ ಕೂಡ ಆ ಜಾತಿ ಎನ್ನುವಂತ ಇದು ಬಂದಾಗ ನಾವು ಹಿಂದೂಗಳಂತ ನಾವು ಅನಿಸಿಕೊಳ್ಬಹುದು. ಆ ಸಂಕುಚಿತ ಮನೋಭಾವನೆ ಉಂಟಲ್ಲ, ಅದು ಪ್ರತಿಯೊಬ್ಬರಲ್ಲಿ ಕೂಡ ಉಂಟು. ಪ್ರತಿಯೊಬ್ಬ ಈಗ ನಮ್ಮನ್ನು ಈಗ ಎಷ್ಟೋ ಬಹಳ ಹಿಂದೆ ದೇವಸ್ಥಾನದ ಮೆಟ್ಲು ಹತ್ತಲಿಕ್ಕೆ ಬಿಡದಂತ ಸಮಾಜ ನಮ್ಮ, ದೇವಸ್ಥಾನದ ಮೆಟ್ಲನ್ನು ಹತ್ತಲಿಕ್ಕೆ ಬಿಡದಂತ ಸಮಾಜ. ಅಂತ ಸಂದರ್ಭದಲ್ಲಿ ಕೂಡ ನಮ್ಗೆ ನಾವು ಹೊರಗೆ ನಿಂತುಕೊಂಡು ಸ್ವಾಮಿ ದೇವರ ಅಂತ ಹೇಳಿದಾಗ ನಾನು ಇವರು ಗೆದ್ದಾಗ ಕನಕದಾಸ ಜಯಂತಿ, ಹೌದು, ಇವರು ಕನಕದಾಸ ಜಯಂತಿ, ಹೌದು, ಒಳ್ಳೆ ಮಾತು. ನನಗೆ ಇವರು ಇಲ್ಲಿ ಫೈನಲ್ ಅಲ್ಲಿ ವಿನ್ ಆದ್ರಂದಾಗ ನಾನು ಸ್ಪಾಟ್ ಅಲ್ಲಿ ಇದ್ದ ಕೂಡಲೇ ನನ್ನ ತಲೆಗೆ ಬಂದದ್ದು ಒಂದೇ, ಅಕಲ್ಲ ಸತ್ಯುಲ್ ಬುಡ್ಜೀರ್ ಅಂತೇಳಿ ಅಲ್ವಾ. ಸತ್ಯ, ನಿಜವಾಗಿ ನಾನು ಆ ಸತ್ಯವನ್ನು ಹೇಳ್ತಾ ಇದ್ದೇನೆ. ಅಕಲ್ಲ ಸತ್ಯುಲ್ ಹಾಕಲಿ ಬುಡ್ದು ಬಾರ್ದೀರಿ, ನಾರಾಯಣ ಮೇಲೆ ಕುಡಿಯೋ ಬಕ್ಕಾಗಲ್ಲ ಕೂಟದಾಗ್ಲಿ ಸತ್ಯುಲ್ ಬುಡ್ದು ಬಾರ್ದೀರಿ ಅಂತ ನಾನು ಆ ಸಂದರ್ಭದಲ್ಲಿ ಹೇಳಿದೆ. ಇದು ಸಂಕುಚಿತವಾದ ಮನೋಭಾವ ನಮ್ಮಲ್ಲಿ ಇಂದು ಕೂಡ ಹೋಗ್ಲಿಲ್ಲ ಸರ್. ಹೌದು ಸರ್, ಇಲ್ಲ ಹೋಗಿಲ್ಲ. ಯಾಕಂತಂದ್ರೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಮುನ್ನೆ ತಾನೇ ನಾನು ಮಾತಾಡಿದಾಗ, ನಾರಾಯಣ್ ಸರ್ ಹತ್ರ ಮಾತಾಡಿದಾಗ ಒಂದು ಮಾತು ಹೇಳಿದ್ರು, ಮೀಡಿಯಾ ತಂಡ ದಾಲ ಸಮಸ್ಯೆ ಈ ಸಮಸ್ಯೆ ಪ್ರಶ್ನೆ ಯಾಕೆ ಅಂದ್ರೆ ಆ ಒಂದು ಮನಸ್ಥಿತಿ ಅಂದ್ರೆ ಮಾತಿನ ಮಧ್ಯೆ ನೋಡಿ, ದಿನೇಶ್ ಹೆಗಡೆ ಉಳಿಪಾಡಿ ಅಂತ ಹಾಕ್ಬೋದಂತೆ. ಹೌದು, ದಿನೇಶ್ ಹೆಗಡೆ ಉಳಿಪಾಡಿ ಅಂತ ಹಾಕ್ಬಹುದು, ಯಾಕೆ ನಮ್ಮ ನಾರಾಯಣ ಮನೆಗುಡಿ ಅಂತ ಹಾಕಬಾರ್ದು? ನಾನು ಇವರಲ್ಲಿ ಅದು ಕೂಡ ಪ್ರಶ್ನೆ ಮಾಡಿದೆ. ಅದರ ಮೊದಲು ಇಷ್ಟೆಲ್ಲ ಆದಾಗ ಆಯ್ತು, ಅದನ್ನ ನಾನು ಅಲ್ಲಿಗೆ ಡ್ರಾಪ್ ಮಾಡಿದ ಮೇಲೆ ಉಳಿದಂತೆ ಇವರು ಮಲೆ ಕುಡಿ ಅನ್ನೋ ಶಬ್ದಕ್ಕೆ ನಮ್ಗೆ ಬೇಡ ಅಂತ ಯಾಕೆ ಹೇಳ್ತೀರಿ ಕೇಳಿ.
ಅಲ್ಲ ಸರಿಯಾಗುವುದಿಲ್ಲ ಸರ್. ನಮ್ಮವರಿಗೆ ಕೂಡ ಅದೇನು ಸರಿಯಾಗುವುದಿಲ್ಲ, ನಮ್ಮಲ್ಲಿ ಬೇರೆ ಬೇರೆ ಇರ್ಬೋದು ನಾನು ಹೇಳಿದ್ರೆ ಒಂದು ಶಬ್ದ ಹೇಳಿದೆ, ಐಶ್ವರ್ಯ ಇವತ್ತು ಜಗತ್ತಿಗೆ ಹೇಗೆ ಪರಿಚಯ ಅಂದ್ರೆ ಬರ್ನ್ಸ್ ಅಂತ ಅಲ್ವಾ, ರೈ ಅಂತ ಹಾಕ್ಬೋದಾ, ಅಲ್ವಾ, ಅವಳು ರೈ ಅಂತ ಹಾಕಿದ್ರಿಂದ ಇಡೀ ಬಂಟ್ ಸಮಾಜ ಏನ್ ಹೇಳುತ್ತೆ, ನಿಮ್ಮ ಸಮುದಾಯದಲ್ಲಿ ಯಾರಾದ್ರೂ ಒಂದು ಮಲೆ ಕುಡಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲ, ಯಾಕೆ ನಿಮ್ಮ ಸಮುದಾಯ ಇನ್ನೂ ಹಿಂದೆ ಉಳಿದಿದೆ? ನಿಮ್ಗೆ ಏನೇ ಕಷ್ಟ ಆದ್ರೂ ಕೂಡ ನಾನು ಇಷ್ಟವರೆಗೆ ಎಷ್ಟೋ ರಿಸ್ಕ್ ತಗೊಂಡಿದ್ದೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ತಗೊಂಡಿದ್ದೇನೆ, ವ್ಯವಸ್ಥೆ ವಿರುದ್ಧ ತಗೊಂಡಿದ್ದೇನೆ, ನನ್ನ ವೈಯಕ್ತಿಕ ಬದುಕಿನಲ್ಲೇ ತಗೊಂಡಿದ್ದೇನೆ. ಮದುವೆಗಿಂತ ದೊಡ್ಡದು ಇನ್ನೋಸೆನ್ಸ್ ಫೀಲಿಂಗ್ಸ್ ಇದೆಯಾ? ಅಮಾವಾಸ್ಯೆಯಲ್ಲಿ ಮದುವೆ ಆಗುದಿದೆಯಾ? ಅದ್ಭುತ. ಅಮಾವಾಸ್ಯೆಯಲ್ಲಿ ಮದುವೆ ಆಗಲಿ ಯಾರು ಅಂತ ಆ ರೀತಿ ರಿಸ್ಕ್ ತಗೊಂಡ ನನಗೆ ನಾನು ರಿಸ್ಕ್ ತಗೊಳ್ತೇನೆ. ಮಲೆ ಕುಡಿಯ ಅನ್ನೋ ಶಬ್ದ ಏನಿದೆ, ನಾಡಿದ್ದು ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಪ್ರತಿ ಜನರಲ್ಲಿ ಬರಬೇಕು. ನೀವು ಮಲೆ ಕುಡಿ ಅಂತ ಹಾಕಿದ್ರೆ ನಿಮ್ಗೆ ಹೆಮ್ಮೆ ಇರಬೇಕು. ನಾಳೆ 10 ಮಂದಿ ಇದನ್ನು ಹಾಕಬೇಕು, ಅದು ಆಗ್ಬೇಕು. ಅದಾಗ್ಬೇಕಾದ್ರೆ ಈ ರೀತಿ ಇರ್ಬೇಕಂತ ಹೀಗೆ ಎಲ್ಲ ಆದ್ಮೇಲೆ ಲಾಸ್ಟ್ಗೆ ಪುನಃ ಒಂದು ರಾಮಾಯಣ. ಸರ್ ನೀವು ಇಷ್ಟು ಖರ್ಚು ಮಾಡ್ತಾ ಇದ್ರಿ, ನಮಗೆ ನೋಡ್ಕೊಳ್ಲಿಕ್ಕೆ ಆಗಲ್ಲ, ನಾವು ಫ್ಯಾಮಿಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನೀವು ನಿಮ್ಮದ ಹೆಸರು ಹಾಕಬೇಕು ಆಯ್ತಾ? ಆ ನಂತರ ಇವ್ರಿಗೆ ಯಾರೋ ಕೇಳಿದ್ರಂತೆ, ಅವರಿಗೆಲ್ಲ ಈ ಬ್ಯಾಂಗ್ಳೂರಿಂದ ಆ ಫ್ಯಾಷನ್ ಅಂತ ಸ್ವಲ್ಪ ಬಂತು. ಬ್ಯಾಂಗ್ಳೂರ್ ಕಂಬಳದಲ್ಲಿ ಏನಾದ್ರು ಯಾರಾದ್ರೂ ಸ್ವಲ್ಪ ಎಂಟ್ರಿ ಆಗಿದ್ದಿದ್ರೆ, ಸಪೋಸ್ ಯಾರೆಲ್ಲ ಇದು ಕೋಣ ಇದ್ರೆ ನಾವು ಅವ್ರಿಗೆ 1 ಲಕ್ಷ 2 ಲಕ್ಷ ಕೊಡ್ತೇವೆ, ಕೊಟ್ಟು ಬಾಕಿದೆಲ್ಲ ಖರ್ಚು ನಮ್ಮ ಹೆಸರಲ್ಲಿ ಓಡಿಸ್ತೇವೆ. ಅಲ್ಲಿ ಮತ್ತೆ ಎಂಟ್ರಿ ಆಗ್ತದೆ, ಎಂಟ್ರಿ ಅಲ್ಲಿ ಮತ್ತೆ ಅವರ ಹೆಸರು ಬರುತ್ತೆ. ಆಲ್ರೆಡಿ ರಿಜಿಸ್ಟರ್ಡ್ ಇದೆಯಲ್ಲ, ಕೋಣ ಇದೆಯಲ್ಲ, ಕೋಣ ಇರುವಾಗ ಅವರ ಹೆಸರು ಬಂದ್ರೆ ಆಯ್ತು. ಅಲ್ಲಿ ನನ್ಗೆ 2 ಲಕ್ಷ 3 ಲಕ್ಷ ಕೊಡ್ತಾನೆ, ನನ್ನ ಹಣ ಮಾಡಿ ಕೂತ್ಕೊಳ್ಬೋದು. ನಾನು ಇವರಿಗೆ ಬೈದೆ, ನಿಮ್ಗೆ ಯಾರು ಹೇಳಿದ್ರು ನಾನು ಹಣ ಮಾಡ್ಲಿಕ್ಕಿದ್ದೇನೆ ಅಂತ? ಅಲ್ಲ ನಿಮಗೆ ಕಷ್ಟ ಆಗತ್ತೆ, ನನಗೆ ಕಷ್ಟ, ನಾನು ಹೇಳಿದ್ದೇನೆ ನಿಮಗೆ, ನಾನು ಹೇಳಿಲ್ಲ ಅಲ್ವಾ? ಹೌದು ಆಯ್ತು. ಅದಾಗಿ ಪುನಃ ನನಗೆ ಖರ್ಚು ಕಡಿಮೆ, ಎಷ್ಟು ಒಳ್ಳೆ ಮನಸ್ಸು ನೋಡಿ, ನನಗೆ ಖರ್ಚು ಕಡಿಮೆ ಮಾಡ್ಬೇಕಂತ ಹೇಳ್ಕೊಂಡು ಅವರು ಇಲ್ಲಿಂದ ಹಾಕಿಕೊಂಡು ಮತ್ತೆ ಹೇಳಿದ್ರೆ ಬಾಕಿದ್ದು ಗ್ರೋಸರಿ ಏನಿದೆ ನೀವೇನ ಅಕ್ಕಿ ಹಣವನ್ನು ನಾನು ಕೊಡ್ತೇನೆ ಹೇಳಿದ್ರೆ ಅಷ್ಟು ಒಂದೇನಂದ್ರೆ ಸ್ವಾಭಿಮಾನ. ಹೌದಪ್ಪ, ಈಗ ಮಲೆ ಕುಡಿಯೋರು ಅಂತ ಏನು ಹೇಳ್ತೇವೆ, ಆ ಸ್ವಾಭಿಮಾನ ಅನ್ನೋದು ಬಹಳಷ್ಟು ಬರ್ತೇವೆ. ಅಲ್ಲಿ ಇಲ್ಲಿಂದ ಅಕ್ಕಿ ಕೊಂಡೋಗಿ ಅಲ್ಲಿ ಊಟ ಎಲ್ಲ ಕರೆಕ್ಟ್ ಸಿಗದೆ ಊಟದ್ರೆ ಆ ಕೋಣ ಓಡಿಸುದು ರಶ್ ಇರೋದ ಕಾರಣ ಅವ್ರು ಅಲ್ಲಿ ಅದೇ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಡೋದು. ಮತ್ತೆ ನಾನು ಅಲ್ಲಿ ಏನ್ ಬೇಕಂತ ಕೇಳ್ತಾ ಇದ್ದೇನೆ, ಏನು ಬೇಡ, ಏನ್ ಆಯ್ತು ಬೇರೆ ಪದಾರ್ಥ ತರಿಸಬೇಕಾ, ಏನು ಬೇಡ ಸರ್ ನಮ್ಮಲ್ಲಿ ಇದೆ. ಈ ರೀತಿ ಅಂದ್ರೆ ಆ ಹೊಂದಾಣಿಕೆ, ಆ ಸ್ವಾಭಿಮಾನ ಇವೆಲ್ಲವೂ ಕೂಡ ಜನ ತಿಳ್ಕೊ. ಈಗ ನಾನು ಕೊಡ್ತೇನೆ ಅಂತ ಸರ್ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಇಲ್ಲ, ನಾನು ಹೋಗುವಾಗ ಸ್ವಲ್ಪ ಖರ್ಚಿಗೆ ಕೊಟ್ಟಿದೆ ಅದನ್ನು ಕೂಡ ಸರ್ ಇಷ್ಟು ಉಳಿತ ಅಂತ ಹೇಳ್ತಾನೆ. ಅಂದ್ರೆ ಇಷ್ಟು ನಮ್ಗೆ ಲೆಕ್ಕ ಕೊಡುವಂತ ಏನು ಗೊತ್ತಾ, ನಮ್ಗೆ ಅವ್ರಿಗೆ ಏನಂದ್ರೆ ನಮ್ಮ ಏನು ನಾನು ಅದು ನನ್ನ ದುಡಿಮೆ, ಅದನ್ನು ಹಾಳು ಮಾಡಬಾರ್ದು, ಇದು ಅವರಲ್ಲಿದೆ. ನಾನು ಅದಕ್ಕಾಗಿ ಆಗೊಬ್ರು ಮೀಡಿಯಾದವ್ರು ಕೇಳಿದ್ರು, ಎಷ್ಟು ಖರ್ಚು ಪ್ರಶ್ನೆ ಅಲ್ಲ, ಖರ್ಚು ಎಷ್ಟೇ ಆಗಿರ್ಬೋದು, ಈ ಖರ್ಚಿಗಿಂತ ಈ ಹೆಸರನ್ನ ಖರ್ಚಲ್ಲಿ ತರಲಿಕ್ಕಾಗತ್ತ? ನಿಜ ನಿಜ ಸತ್ಯ ಅಲ್ವಾ? ಇನ್ನೊಂದು ಸರ್ ನೋಡಿ, ಯಾವತ್ತೊಂದು ದೊಡ್ಡೊಂದು ಇಶ್ಯೂ ಆಯ್ತು. ನಾನು ಬೆಳ್ತಂಗಡಿಯಲ್ಲಿ ಬಹಳ ದೊಡ್ಡ ಮೂವ್ಮೆಂಟ್ ಅಲ್ಲಿ ಇದ್ದವ, ನಾನು ಬಹಳ ದೊಡ್ಡದು ಅಂತ ಹೇಳಿದ್ರೆ ಆ ಮೂವ್ಮೆಂಟ್ ಅಲ್ಲಿ ನಾನು ಪ್ರತಿ ಮನೆಗೆ ನಾನು ಹೋದವ. ನಾನು ವಿಠಲ್ ಮನೆ ಕೊಡಿಯೇ ಇದ್ದ. ಹೌದಪ್ಪ, ಆ ಪೇಪರ್ ಎಷ್ಟು ದೊಡ್ಡ ಹೆಸರು ಬಂತು ನೋಡಿ. ಅವನು ಮಾಡಿದ್ದ ತಪ್ಪ ಸರಿಯಾ ಅದು ಸೆಕೆಂಡ್ರಿ, ಅದು ಬಿಡಿ, ಅದು ಸೆಕೆಂಡ್ರಿ. ಅವನು ನಕ್ಸಲ್ ಮೂವ್ಮೆಂಟ್ ಅಲ್ಲಿ ಇದ್ದ, ಹಾಗಾದ ಹೀಗಾದ ಯೂನಿವರ್ಸಿಟಿಯಲ್ಲಿ ಅವನನ್ನ ಅರೆಸ್ಟ್ ಆಯ್ತು, ಅದೆಲ್ಲ ಆಯ್ತು. ಅಂತ ಸಂದರ್ಭದಲ್ಲಿ ಕೂಡ ವಿಠಲ ಮನೆ ಗುಡಿ ಅಂತಲೇ ಇದ್ದದ್ದು ಹೆಸರು. ನಾನು ಆ ಸಂದರ್ಭದಲ್ಲಿ ನಾನು ಆ ಊರಿಗೆ ಹೋಗಿದ್ದೆ, ನಾನು ಪದ್ಮಜ್ಞ ಅಂತ ಊರಿಗೆ ಹೋಗಿದ್ದೆ. ಕಂಪಲ್ಷನ್ ಬಂತು ವಿಠಲ ಮಲೆಗುಡಿ ಅನ್ನೋದು, ಅದು ಪೊಲೀಸ್ ರೆಕಾರ್ಡ್ ಅಲ್ಲಿ ಬಂತು, ಕಂಪಲ್ಷನ್. ವಿಠಲ ಮಲೆಗುಡಿ ಬರುವುದಕ್ಕೂ ಇವರ ಹೆಸರಿಗೂ ಬಹಳ ವ್ಯತ್ಯಾಸ. ಅದಲ್ಲ ನಾನು ಅವ್ರು ಹೇಳುದು, ಇವರ ಸಂಕುಚಿತ ಮನೋಭಾವನೆಗೆ ಹೇಳುದು, ಇವರ ಸಂಕುಚಿತವಾದಂತಹ ಮನೋಭಾವನೆಗೆ ಹೇಳ್ತಾ ಇದ್ದೇನೆ.
ಆ ಶಬ್ದಗಳು ಇನ್ನು ಬರ್ಲಿಲ್ಲ ಅಂತ ಅಲ್ಲ, ಬರ್ಲಿಲ್ಲ ಅಂತ ಅಲ್ಲ, ನಮ್ಮಲ್ಲಿ ಏನಾಗಿದೆ ಅಂತೇಳಿ ಆ ಸಂಕುಚಿತತೆ ಇನ್ನೂ ಇದೆ ಸರ್. ಅದು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಎಷ್ಟು ದೊಡ್ಡ ಧರ್ಮ ರಕ್ಷಕರೇ ಬೇಕಾದ್ರೆ ಎಷ್ಟು ದೊಡ್ಡ ಧರ್ಮ ರಕ್ಷಕರಾದ್ರೂ ಬಹುಶಃ ಈಗ ಯಾಕೆ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ, ಪ್ರಥಮ ಬಹುಮಾನ ಪಡೆದುಕೊಂಡಿದ್ದಾರೆ, ಇದು ಚಿನ್ನಕ್ಕಿಂತ ಮಿಗಿಲಾದದ್ದು ಯಾಕೆ ಅನ್ನುವಂಥದ್ದು ಇದೇ ಒಂದು ಕಾರಣಕ್ಕೋಸ್ಕರ. ಯಾಕಂದ್ರೆ ಈ ಒಂದು ಸಮಾಜ ಮುಂದೆ ಬಂದಿದೆ, ಈ ಒಂದು ಸಮಾಜ ಬದಲಾವಣೆ ಆಗ್ತಾ ಇದೆ, ಕ್ರಾಂತಿಕಾರಿಯಾಗಿರುವಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಬಂದಾಗ ಎಲ್ಲೋ ತಳಮಟ್ಟದಲ್ಲಿದ್ದಂತಹ ಸಮಾಜ, ಈಗಾಗಲೇ ಹೇಳಿದ್ರು 15-16 ಸಾವಿರ ಇರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಹೇಳಿದಾಗ ಜನರು ಇರುವಂತದ್ದಷ್ಟೇ ಸಮುದಾಯದಲ್ಲಿ ಅಂತ ಬಂದಾಗ ಅವರುಗಳು ಸಮಾಜದ ಮುಂದೆ ಅಂದ್ರೆ ಬೇಡ ನಮ್ಗೆ ಆಗಲ್ಲ, ಯಾಕಂದ್ರೆ ಪ್ರತಿಷ್ಠಿತ ಜನರು ಇದ್ದಾರೆ, ಬಹಳಷ್ಟು ಪ್ರಬಲವಾಗುತ್ತ ಸಮುದಾಯಗಳಿವೆ, ಬಹಳಷ್ಟು ಪವರ್ಫುಲ್ ಆಗಿರೋ ಜನರಿದ್ದಾರೆ, ಅವರ ಮುಂದೆ ನಮ್ಗಳಿಗೆ ಬದುಕಲಿಕ್ಕೆ ಆಗುತ್ತಾ ಅನ್ನುವಂತ ಒಂದು ಸಂಕುಚಿತ ಭಾವನೆಯಿಂದ ಬದುಕ್ತಾ ಇರುವಂತವ್ರು ಮಲೆಕುಡಿಯರು. ಅವರು ಮುಂದೆ ಬಂದು ಕಂಬಳದಲ್ಲಿ ಭಾಗವಹಿಸಿದ್ದಾರೆ. ಇದು ಇಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಕಂಬಳದಲ್ಲಿ ಯಾರು ಬೇಕಾದ್ರೂ ಭಾಗವಹಿಸ್ತಾರೆ, ಯಾರು ಬೇಕಾದ್ರೂ ಜಯವನ್ನ ಗಳಿಸ್ತಾರೆ, ಯಾರು ಬೇಕಾದ್ರೂ ಮೆಡ್ಲನ್ನ ಹೊಡಿಬಹುದು. ಆದ್ರೆ ಯಾಕೆ ವೈ ದೇ ಆರ್ ಡಿಫ್ರೆಂಟ್ ಅಂತ ಬಂದಾಗ ಈ ಏನು ಅಡೆತಡೆಗಳು ಏನಿದೆ, ಈ ಒಂದು ಗೋಡೆಗಳು ಏನಿದೆ, ಇದನ್ನ ಹೊಡೆದು ಹಾಕಿದ್ದಾರೆ. ಸಮಾಜದಲ್ಲಿ ಇದನ್ನ ಹೊಡೆದು ಹಾಕಬೇಕು ಅನ್ನುವಂತ ಒಂದು ಕಳಕಳಿಯ ನಿಟ್ಟಿನಲ್ಲಿ ದಿನೇಶ್ ಹೆಗ್ಡೆ ಅವರು ಮುಂದೆ ಬಂದಿರುವಂತದ್ದು.